ಕುಡ್ಲ ನಗರ ಸ್ಮಾರ್ಟ್ ಸಿಟಿ ಇಂದ ಘೋಷಣೆ ಆತನಾಡ ನಗರ ಸಮಸ್ಯೆలు ದಿನ ಹೆಚ್ಚೊಂದುಂಡು ಅವಕ್ಕೆ ಕಾರಣ ನಮ್ಮ ಅಧಿಕಾರಿಗಳು ಪಂಡ ತಪ್ಪಾವಂದು ಒಂದೇಕ ಉದಾಹರಣೆ ಕುಡ್ಲ ಲಾಲ್ಬಾಗ್ ಸರ್ಕಲ್ ಅವಳು ಒಂಜಿ ಮೇಟ್ ಫುಟ್ಪಾತ್ನು ಭಾರಿ ಮಲ್ಲೆ ಮಲ್ತದು ಮಾರ್ಗೋನು ಭಾರಿ ಎಲ್ಲೆ ಮಲ್ತದೀರು ಒಂದು ನಮ್ಮ ಸ್ಮಾರ್ಟ್ ಸಿಟಿ ಲಾಲ್ಬಾಗ್ದ ಸರ್ಕಲ್ ಉಪ್ಪನ ಜಾಗೆ ಮುಲ್ಪ ಗಾಂಧೀರ್ನ ಒಂಜಿ ಮೂರ್ತಿ ಉಂಡು ಅವೆಡ್ದು ಏಪತುಂಡಲ ಕನ್ನಡಕ ಲಕ್ಕವೇರು ಅವೊಂಜಿ ಸಮಸ್ಯೆ ಆಂಡ ನನೊಂಜಿ ತಿರ್ಗಸ್ ಮಾರ್ಗುಲು ಗಾಡಿಲೆಗ್ ಪೋಯರ ಬರಿಯರೆ ಆವುಜಿ ಒಂದು ಗೊತ್ತಿತ್ತನಲ ಸಂಬಂಧಪಟ್ಟಿನ ಅಧಿಕಾರಿಲು ಅಗೆಲ ಕಮ್ಮಿದ ತಿರ್ಗಸ್ ಮಾರ್ಗುನು ನನಲಾತ್ ಎಲ್ಯ ಮಲ್ತದಿರು ಒಂದು ವಿಚಿತ್ರ ಫುಟ್ಪಾತ್ ಭಾರಿ ಮಲ್ಯ ಮಲ್ತದು ಮಾರ್ಗುನು ಆಯ್ನಾತ್ ಎಲ್ಯ ಮಲ್ತಂಡ ಏರೆಗ್ ಉಪದ್ರ ಏರೆಗ್ ನಷ್ಟ ಅಧಿಕಾರಲೆಗ್ ನಷ್ಟ ಇಜ್ಜಿ ನಷ್ಟ ಉಪದ್ರ ಮಾತ ಮಾರ್ಗುಲೆಡ್ ಸಂಚಾರ ಮಲ್ಪುನ ಗಾಡಿಲೆಗ್ ಲಾಲ್ಬಾಗ್ ಸರ್ಕಲ್ ದಲ್ಪ ಹಾಸ್ಟೆಲ್ ಎದುರು ಅವೈಜ್ಞಾನಿಕ ರೀತಿಡು ಅಭಿವೃದ್ಧಿ ಕೆಲಸ ನಡೆತೊಂದುಂಡು ಪಾಕ ಖಾಲಿ ಜಾಗೆ ದಾಯದೆತ್ತದೀತಿருந்து ಸಾರ್ವಜನಿಕರಿಗೆ ಸಂಶಯ ಉಂಡಾತಲು ಸರಿಯಾಯಿನ ಯೋಜನೆ ಪಾಡಂದೆ ಮಹಾನಗರ ಪಾಲಿಕೆ ದುಂಬು ಪೋಂದುಂಡು ನೆಡ್ದು ತಿರಿಯೋಣವಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ಜಿಕೆ ಭಟ್ ಈ ಬಗೆಟ್ ನಮ್ಮ ಕುಡ್ಲ ದೊಟ್ಟುಕು ಪಾತಿರ್ದು ಅಧಿಕಾರಿಗಳು ಜವಾಬ್ದಾರಿದಾಂತಿನಂಚ ಕಾಮಗಾರಿ ಕೆಲಸ ನಡಪವನ ಬಗೆಟ್ ದೂರಿಯರು ಬಹು ಬುದ್ಧಿವಂತರ ಜಿಲ್ಲೆಯಾದ ಇಲ್ಲಿ ಅದ್ಭುತವಾದ ಕೆಲಸ ಆಗ್ತಾ ಇದೆ. ನಗರ ಬೆಳೆದಂತೆ ರಸ್ತೆಗಳು ಅಗಲಾಗಬೇಕಾದ್ದು ಅದಕ್ಕೆ ವಿರುದ್ಧವಾಗಿ ಮಂಗಳೂರಲ್ಲಿ ರಸ್ತೆಗಳನ್ನು ಸಪುರ ಮಾಡ್ತಾ ಇದ್ದಾರೆ. ಎಲ್ಲ ಅಗಲವಾದ ರಸ್ತೆಗಳು ಅಲ್ಲಲ್ಲಿ ಫುಟ್ಪಾತ್ ಮಾಡೋ ನೆವದಲ್ಲಿ ಒಂದು ಅಗಲ ಕಿರಿದು ಮಾಡಿ ವಾಹನ ಚಾಲನೆಗೆ ತುಂಬ ತೊಂದರೆ ಆಗುವಂಥ ಸ್ಥಿತಿ ಈಗ ಉಂಟಾಗಿದೆ. ಅದು ವಿಚಿತ್ರವಾದ ವಿಷಯ ಏನಂದರೆ ನಗರ ಪಾಲಿಕೆ ಎದುರುಗಡೆ ಆ ಒಂದು ರಾಮಕೃಷ್ಣ ಹಾಸ್ಟೆಲ್ನ ಎದುರುಗಡೆ ಒಂದು ವಿಶಾಲವಾದ ಜಾಗ ಟರ್ನ್ ಫ್ರೀ ಲೆಫ್ಟ್ ಟರ್ನಿಂಗ್ ಇದ್ದ ಜಾಗವನ್ನು ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರು ಅದನ್ನು ಅಗಲ ಕಿರಿದು ಮಾಡಿ ನಗರಕ್ಕೆ ವಾಹನಗಳಿಗೆ ದಟ್ಟಣೆಗೆ ಆಗುವಂಥ ಒಂದು ವಿಚಿತ್ರ ಸನ್ನಿವೇಶವನ್ನು ಉಂಟು ಮಾಡಿದ್ದಾರೆ. ಇವನ್ನು ಮಾನ್ಯ ಶಾಸಕರು ವೇದವ್ಯಾಸ ಮತ್ತು ಇದರ ಬಗ್ಗೆ ಜನರ ಕಂಪ್ಲೇಂಟ್ ಬಗ್ಗೆ ನೋಡಿ ಅದರ ಬಗ್ಗೆ ಇದನ್ನು ಕಾಮಗಾರಿ ನಿಲ್ಲಿಸಬೇಕಂತೇಳಿ ಒಂದು ಆಜ್ಞೆ ಮಾಡಿದರು. ಕಾಮಗಾರಿ ಶಾಸಕರ ಮಾತಿಗೂ ಬೆಲೆ ಕೊಡದೆ ಕಾಮಗಾರಿ ಮುಂದುವರಿತಾ ಇದೆ.